ಸಂಸತ್ ಆಫೀಸರ್ ನಮ್ಮ ದೇಶಕ್ಕೆ ಸೇವಕಾಗಿ ವರ್ಕ್ ಮಾಡಲಿಕ್ಕೆ ಈಗ ಎಲ್ಲ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಯಿತು. ಅದಕ್ಕೆ ಇನಾಗ್ರೇಷನ್ ಮಾಡಲಿಕ್ಕೆ ಅದಕ್ಕೆ ಮೊದಲನಾಗಿ ಎಲ್ಲರಿಗೂ ನಾವು ವೆಲ್ಕಮ್ ಮಾಡ್ತೀನಿ, ಸ್ವಾಗತ ಮಾಡ್ತೀನಿ. ಅವರ ಕುಟುಂಬದ ಮಾಜಿ ಸೈನಿಕರ ಸಂಘದ ಮಾಜಿ ಸೈನಿಕರು. ಅಬಾಲ್ ಇವತ್ತಿನ ಚೀಫ್ ಗೆಸ್ಟ್ ಹಾಗೂ ಇನಾಗ್ರೇಷನ್ ಆಫೀಸರ್ ನಮ್ಮ ಬ್ಯಾಂಕಿನ ಪ್ರೆಸಿಡೆಂಟ್ ಸೊಸೈಟಿ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಅವರುಗಳು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವಾಗಿ ಅವರೇ ನಾವು ಈಗ ನಮ್ಮ ಇದು ಇನಾಗ್ರೇಷನ್ ಮಾಡಲಿಕ್ಕೆ ವೆಲ್ಕಮ್ ಮಾಡಿ ರಿಬ್ಬನ್ ಕಟ್ ಮಾಡಲಿಕ್ಕೆ ಇನ್ನೂ ಒಂದು ಗೌರವವಾಗಿ ಒಂದು ನಮ್ಮ ರಿಟೈರ್ಡ್ SBI ಮ್ಯಾನೇಜರ್ ಕೆ ರಾಮಚಂದ್ರ ಅವರುಗಳು, ಅವರಿಗೂ ಕೂಡ ವೆಲ್ಕಮ್. KC ಬಾಲಕೃಷ್ಣ ಅವರುಗಳು, ಬಾಕಿ ಸುರೇಂದ್ರನ್ ಅವರುಗಳು, ಬಾಕಿ ಎಲ್ಲ ನಮ್ಮ ರಾಯನ್ಸನ್ ಅವರುಗಳು, ಮೋಟ್ರಿ ಅವರುಗಳು, ಫ್ಯಾಮಿಲಿ ಅವರುಗಳು, ಇಬ್ರಾಹಿಂ ಅವರುಗಳು, ಎಲ್ಲರಿಗೂ ಸ್ಪೆಷಲ್ ಆಗಿ ನಮ್ಮ KC ನಾರಾಯಣ ಸರ್ ಬಿಹಾಫ್ ಆಫ್ KC ನಾರಾಯಣ್ ಆ್ಯಂಡ್ ಮಾಜಿ ಸೈನಿಕರ ಸಂಘ ಅಪ್ಪಕ್ಕ ವಲಯ ಅದೊಂದು ಗೌರವವಾಗಿ ನಾವು ಇದು ಈಗ ನಮ್ಮ ಗೌರವ ಆಗಿ ನಮ್ಮ ಮಾಜಿ ಸೈನಿಕರ ಸಂಘ ನಮ್ಮ ಕೊಲ್ಲಿಯಲ್ಲಿ ಉಂಟು. ಅದು ಪರವಾಗಿ ನಿಮಗೆ ಎಲ್ಲ ಸ್ವಾಗತ. ಇಲ್ಲಿ ಭಾಗವಹಿಸ್ತೀನಿ. ದಕ್ಷಿಣ ಕನ್ನಡ ಎಕ್ಸರ್ವಿಸ್ ಅಸೋಸಿಯೇಷನ್ ಬಿಗ್ ಅಚೀವ್ಮೆಂಟ್ ಫಾರ್ us. Welcome. So I request Sir, thank you, sir. Thank you very much. ನಾನು ಕರ್ನಲ್ ಶರತ್ ಭಂಡಾರಿ ಅಂತ ಮಾಜಿ ಸೇನಾಧಿಕಾರಿ, ಈಗ ಮಂಗಳೂರು ಯೂನಿವರ್ಸಿಟಿ ಕಾಲೇಜ್ ಅಲುಮ್ನಿ ಅಸೋಸಿಯೇಷನ್ ಅಧ್ಯಕ್ಷನೂ ಆಗಿದ್ದೇನೆ. ಶ್ರೀ KC ನಾರಾಯಣನ್ ನಮ್ಮ ಮಾಜಿ ಸೈನಿಕರ ಸಂಘದ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಗಿದ್ದಾರೆ. ಅಲ್ಲದೆ ಅವರು ನನ್ನ ಡಿಪಾರ್ಟ್ಮೆಂಟ್ನವರು, ಮಿಲಿಟ್ರಿಯಲ್ಲಿ ನಾನಿರುವ ಕೋರ್ ಆಫ್ ಸಿಗ್ನಲ್ಸ್ನವರು, ಅವರು ಅದೇ ಡಿಪಾರ್ಟ್ಮೆಂಟ್ನಲ್ಲಿ ಸರ್ವಿಸ್ ಮಾಡಿದ್ದವರು.
ಅಫ್ಕೋರ್ಸ್ ಬೇರೆ ಬೇರೆ ಹಂತದಲ್ಲಿ ನಾನು ರಿಟೈರ್ ಆಗುವಾಗ ಅವರು ಬಹುಶಃ ಅವರು ರಿಟೈರ್ ಆಗಿರಬೇಕು, ಬೇರೆ ಬೇರೆ ಹಂತದಲ್ಲಿ ಆಗ ಸರ್ವಿಸ್ನಲ್ಲಿ ಸಿಕ್ಕಿಲ್ಲ. ಬಟ್ ಇಲ್ಲಿ ನಿವೃತ್ತಿ ಪಡೆದ ನಂತರ ನಾವು ಸಿಕ್ಕಿದ್ದೇವೆ. ಇದು ಬಹಳ ಒಂದು ಇವತ್ತು ಒಳ್ಳೆಯ ದಿವಸ. ಶ್ರೀ ನಾರಾಯಣ ಅವರವರ ಆಫೀಸನ್ನು ಸೋಮೇಶ್ವರ ಜಂಕ್ಷನ್ನಿಂದ ಇಲ್ಲಿಗೆ ಸ್ಥಳಾಂತರಿಸಿದ್ದಾರೆ. ಇದು ಭಾಳ ಒಳ್ಳೆಯ ಲೊಕೇಶನು. ಇದರ ಜಾಗ ತುಂಬ ಒಳ್ಳೆಯದುಂಟು. ಇದು ಬೀರಿ ಜಂಕ್ಷನ್ನಲ್ಲಿ ಎಲ್ಲ ಸೌಕರ್ಯಗಳು ಉಂಟು, ವಾಹನಗಳ ಸೌಕರ್ಯ, ಇಲ್ಲಿ ಬೇಕಾದಷ್ಟು ಪಾರ್ಕಿಂಗ್ ಫೆಸಿಲಿಟೀಸ್ ಉಂಟು. ಸೊ ಇದೆಲ್ಲ ಇರುವ ಕಾರಣ ನಾವು ಅವರ ಕಾರ್ಯಕ್ಕೆ ಇನ್ನು ಮುಂದಕ್ಕೆ ಈ ಹೊಸ ಸ್ಥಳದಲ್ಲಿ ದೇವರ ದಯೆಯಿಂದ ಮತ್ತು ಜನರ ಸಹಕಾರದಿಂದ ಎಲ್ಲ ಉತ್ತಮ ಆಗಿ ಕಾರ್ಯನಿರ್ವಹಿಸಲಿ ಅಂತ ನಾವು ಮಾಜಿ ಸೈನಿಕರ ವತಿಯಿಂದ ಮತ್ತು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದಲೂ, ನಾನಿಲ್ಲಿ ಆನಂದಸಮ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿಯೂ ಆಗಿದ್ದೇನೆ, ನಮ್ಮ ಎಲ್ಲರ ಪರವಾಗಿ ಅವರಿಗೆ ಶುಭ ಕೋರ್ತಾ ಇದ್ದೇವೆ. ಅವರ ಇದು ಕಾರ್ಯಕ್ರಮ ಇಲ್ಲಿ ಹೊಸ ಆಫೀಸೆಲ್ಲ ಸುಗಮವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು. ನಾನು ಅಡ್ವೊಕೇಟ್ KC ನಾರಾಯಣ್. ಸೋಮೇಶ್ವರದಲ್ಲಿ ನನ್ನ ಆಫೀಸು ಒಂದು ಸುಮಾರು 4 ವರ್ಷಗಳಿಂದಲೇ ನಡೀತಾ ಇತ್ತು. ಅಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇನ್ನು ಮುಂದೆ ಡೆವಲಪ್ ಮಾಡಲಿಕ್ಕೆ ಜಾಗ ಕಡಿಮೆ ಇರೋದಕ್ಕಿಂತ ಎಲ್ಲ ಗಾಡಿಗಳು ಈಗ ಸೋಮೇಶ್ವರ ಅಂದರೆ ಉಳ್ಳಾಳ ರೈಲ್ವೆ ಸ್ಟೇಷನಲ್ಲಿ ತಂದು ನಿಲ್ಲಿಸ್ತಾರೆ. ಹಾಗಾಗಿ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಯಾವಾಗಲೂ ಗೇಟ್ ಕ್ಲೋಸ್ ಆಗೇ ಇರುತ್ತೆ. ನಮ್ಮ ಕ್ಲೈಂಟ್ಸ್ಗೆ ಹಾಗೆ ಬರಲಿಕ್ಕೆ ಒಂದೊಂದು ಸತಿ ಬಂದಾಗ 4 ಟ್ರೈನ್ಗಳು ಇರೋದಕ್ಕಿಂತ ಅವರಿಗೆ ಭಾಳಷ್ಟು ಕಷ್ಟ ಆಗ್ತಾಯಿದೆ ಅಂತಿರೋದು ಕೆಲ ಕಸ್ಟಮರ್ ಹೇಳಿದರು. ಆ ನಿಟ್ಟಿನಲ್ಲಿ ನಾನು ಒಂದು 2-3 ತಿಂಗಳಿಂದ ಒಂದು ಜಾಗ ಹುಡುಕ್ತಾ ಇದ್ದೆ. ಒಳ್ಳೆ ಪ್ಲೇಸಲ್ಲಿ ಬೀರಿ ಇದೇ ಜಂಕ್ಷನಲ್ಲಿ ನನಗೆ ಈ ಒಂದು ಬಿಲ್ಡಿಂಗಲ್ಲಿ ಒಂದು ರೂಮ್ ಸಿಕ್ಕಿದ್ದು. ಭಾಳ ಒಳ್ಳೆಯ ಏರಿಯಾ ಮತ್ತು ಜನಗಳು ಕೂಡ ಇಲ್ಲಿ ಇರುವ ಎಲ್ಲ ನನ್ನ ತುಂಬ ಕಸ್ಟಮರ್ಸ್ ಇಲ್ಲಿದ್ದಾರೆ. ಸೊ ಇವರಿಗೂ ಕೂಡ ಅನುಕೂಲ ಆಗಲಿ, ನಮ್ಮ ಕ್ಲೈಂಟ್ಸ್ ನಮಗೆ ಮುಖ್ಯ. ಹಾಗಾಗಿ ಆ ಕ್ಲೈಂಟ್ಸಿಗೆ ಒಳ್ಳೆಯದಾಗಲಿ ಮತ್ತು ಕ್ಲೈಂಟ್ಸ್ಗೆ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಇವತ್ತು ಈ ಒಂದು ಒಳ್ಳೆಯ ದಿವಸ ಮೇ ಡೇ ಅಂತ ಹೇಳಿದರೆ ಎಲ್ಲರಿಗೂ ಬರಲಿಕ್ಕೂ ನನಗೆ ನನ್ನನ್ನು ಆಶೀರ್ವಾದ ಮಾಡಲಿಕ್ಕೂ ಒಂದು ಅನುಕೂಲ ಆಗಲಿ ಅಂತೇಳಿ ಇವತ್ತು ಓಪನಿಂಗ್ ಇಟ್ಟುಕೊಂಡಿದ್ದು. ಸೊ ಈ ಸಂದರ್ಭದಲ್ಲಿ ನಾನು ನನ್ನ ಎಲ್ಲ ಗ್ರಾಹಕರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತಾ ಮತ್ತು ಇಲ್ಲಿ ಬಂದಿರುವ ಎಲ್ಲ ನಮ್ಮ ಕ್ಲೈಂಟ್ಸಿಗೂ, ನಮ್ಮ ರಿಲೇಷನ್ಸ್ಗೂ, ನಮ್ಮ ಎಕ್ಸ್ ಸರ್ವಿಸ್ಮನ್ ಅಸೋಸಿಯೇಷನ್ ಎಲ್ಲ ನನ್ನ ಬ್ರದರ್ಸ್ಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಇದರ ಮೊದಲ ಸ್ಥಾಪಕ ಅಧ್ಯಕ್ಷರು ಆಗಿರುವಂಥ KC ನಾರಾಯಣರು ಅವರು ಅಡ್ವೊಕೇಟ್ ವೃತ್ತಿಯನ್ನು ಇಲ್ಲಿ ಮುಂದುವರಿಸಿಕೊಂಡು ಮೊದಲು ಸೋಮೇಶ್ವರದಲ್ಲಿದ್ದರು. ಅಲ್ಲಿ ಕಾಲಾಂತರದಿಂದ ಅಲ್ಲಿ ತೊಂದರೆಯನ್ನು ಅನುಭವಿಸಿದ್ದರಿಂದ ಈಗ ಬೀರಿಯಲ್ಲಿ ಬಂದು ಹೊಸತು ತನ್ನ ಉದ್ಯಮವನ್ನು ಮುಂದುವರಿಸ್ತಾ ಇದ್ದಾರೆ. ಇದರಿಂದ ಈ ಭಾಗದ ಎಲ್ಲ ಜನರಿಗೂ ಅನುಕೂಲವಾಗಲಿ ಮತ್ತು ಅವರ ಕಾರ್ಯಕ್ಕೆ ಅಭಿವೃದ್ಧಿ ಆಗಲಿ, ದೇವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತೇಳಿ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯದ ಪರವಾಗಿ ನಾನು ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ನನ್ನ ಆತ್ಮೀಯ ಬಂಧುಗಳೇ, ಹಿರಿಯರೇ, KC ನಾರಾಯಣ್ ಅಡ್ವೊಕೇಟ್ ಇವರು ಕಳೆದ 30 ವರ್ಷದಿಂದ ನನಗೆ ಹಿರಪರಿಚಿತರು ಮಂಗಳೂರಲ್ಲಿ. ನಾನು ಕೂಡ ಸೋಮೇಶ್ವರಕ್ಕೆ ಬಂದಿದ್ದೇನೆ, ಅವರು ಕೂಡ ಬಂದಿದ್ದರು. ಇದರ ಮಧ್ಯದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ಟಿವ್ ಆಗಿದ್ದರು. ನಾನು ನನ್ನ ಇಲಾಖೆಯಲ್ಲಿ ಒಂದು ಅಸೋಸಿಯೇಷನ್ನಲ್ಲಿದ್ದೇನೆ ನಾನು. ಇವರು ಕೂಡ ಅದೇ ಥರ ಅಲ್ಲದೆ ಸೋಮೇಶ್ವರದಲ್ಲಿ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅಲ್ಲಿ ಪರಿಸರವರಿಗೆ ಬೇಕಾದೆಲ್ಲ ಒಳ್ಳೆಯ ಕೆಲಸ, ರೋಡು ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಇವರದೊಂದು ಕೈವಾಡ ಇದೆ, ಅದರಲ್ಲಿ ಪೊಲಿಟಿಕಲಲ್ಲಿ ಕೂಡ ಇದೆ. ಸೊ ಹಾಗಾಗಿ ಈಗ ಸೋಮೇಶ್ವರದಲ್ಲಿ ಇದ್ದ ಅವರ ಆಫೀಸನ್ನು ಸೋಮೇಶ್ವರ ಪಂಚಾಯತ್ ಅಥವಾ ಈಗ ಪುರಸಭೆ ಆಗಿದೆ, ಈಗ ಕೊಟ್ಟೆಗಾರ ಪಟ್ಟಣ ಪಂಚಾಯತಿನ ವ್ಯಾಪ್ತಿಗೆ ಬಂದಿದೆ. ಅಂದರೆ ಅದು ಪ್ರಮೋಷನ್ ಟೈಪು. ಸೊ ಅಲ್ಲಿಗಿಂತ ಉತ್ತಮವಾಗಿ ಇಲ್ಲಿ ಅವರಿಗೆ ನಾಳೆಯಿಂದ ಅವರಿಗೆ ಒಳ್ಳೆಯ ಅನುಭವ ಆಗಲಿ ಅಥವಾ ಅವರು ಬೆಳೆಯಲಿ, ಊರಿನವರಿಗೆ ಎಲ್ಲರಿಗೂ ಸಹಾಯ ಸಿಕ್ಕುವಾಗೆ ಒಂದು ವಾತಾವರಣ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಇವರ ಕುಟುಂಬಕ್ಕೆ ಒಳ್ಳೆಯ ದೇವರು ಒಳ್ಳೆಯ ಅನುಗ್ರಹ ಕೊಡಲಿ, ಇವರ ಆಫೀಸಿಗೆ ಇನ್ನೂ ಉತ್ತಮ ಆಗಲಿ, ಒಳ್ಳೆಯ ನಡೀಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ.
ನಾವು ಅಣ್ಣ ತಮ್ಮದಿರ ಇಷ್ಟುವರೆಗಿದ್ದ ಇನ್ನು ಮುಂದಕ್ಕೆ ಇನ್ನು ಮುಂದೆ ಕೂಡ ಹಾಗೆ ಅದೇ ಥರ ಇರಬೇಕಂತ ನನ್ನ ಆಸೆ. ನನ್ನ ಹಿರಿಯರು ಕೂಡ ನನಗೆ ಈಗ ಪರಿಚಯ ಆಗಿದ್ದವರೇ ಇಲ್ಲಿ ಕೋಟೆಕಾರನವರೇ, ಹಾಗಾಗಿ ಅವರು ಕೂಡ ನನಗೆ ತುಂಬ ಬಂದು ಸಂತೋಷವಾಗಿದೆ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆಪಡ್ತೇನೆ. ನಮಸ್ತೆ. ನಮ್ಮ ಆತ್ಮೀಯರಾದ ಕೆ.ಸಿ. ನಾರಾಯಣನ ಹೊಸದಾಗಿ ಈ ಬೀರಿ ಜಂಕ್ಷನ್ ಪ್ರದೇಶದಲ್ಲಿ ತಮ್ಮ ಉದ್ದಿಮೆಯನ್ನು ಆರಂಭಿಸಿದ್ದಾರೆ. ಅವರು ಮೊದಲು ನಮ್ಮ ಸೋಮೇಶ್ವರ ಭಾಗಲಿ ಇದ್ದರು, ಆದರೆ ಈ ಒಂದು ಜಂಕ್ಷನ್ ಇಲ್ಲಿ ಉತ್ತಮ ವಾತಾವರಣ ಇರೋದ್ರಿಂದ ಅವರ ಸೇವೆ ಸಾರ್ವಜನಿಕ ಹೆಚ್ಚಿನ ಜನರಿಗೆ ಸಿಗಬೇಕು, ಆ ನಿಟ್ಟಿನಲ್ಲಿ ಇಲ್ಲಿ ಇವತ್ತು ಶುಭಾರಂಭ ಮಾಡಿದ್ದಾರೆ. ಅವರ ಈ ಒಂದು ಉದ್ದಿಮೆ ಯಶಸ್ಸಾಗಲಿ, ಭಗವಂತ ಅವರಿಗೆ ಸಕಲ ಇಷ್ಟಾರ್ಥನವರ ನೆರವೇರಿಸಲೆಂದು ಈ ಸಂದರ್ಭವನ್ನು ಪ್ರಾರ್ಥಿಸ್ತೇವೆ. ಇವತ್ತು ಇಲ್ಲಿ ಒಂದು ಕಾರ್ಯಾಲಯ ಇರೋ ವಕೀಲರು ಆಫೀಸು ಅಂತ ಹೇಳ್ತಾರೆ, ಅವ್ರದ್ದು ಇವತ್ತು ನಮ್ಮ ಬೀರಿ ಜಂಕ್ಷನಲ್ಲಿ ಓಪನಿಂಗ್ ಆಗಿದೆ. ನಾವು ಆತ್ಮೀಯರು ಮತ್ತು ಬಹಳ ಫ್ರೆಂಡ್ಸು ವಿಷಯಲೆಲ್ಲ ಮಾತಾಡ್ತಾಯಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಮ್ಮ ವ್ಯವಹಾರ ಎಲ್ಲರ ನಮ್ಮದು ಜನರನ್ನೆಲ್ಲ ಕಲಿಸುವಂಥ ಒಳ್ಳೆಯ ರೀತಿಯ ಶುಭ ದೇವರು ಅವರಿಗೆ ಎಲ್ಲ ಹೆಂಡತಿ ಮಕ್ಕಳಿಗೆ ಅವರಿಗೆಲ್ಲ ಆರೋಗ್ಯ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಡೆಯಲಿ, ಶುಭ ಕಾರ್ಯ ಆಗಲಿ ಅಂತೇಳಿ ನಮ್ಮ ಆ ದೇವರಲ್ಲಿ ಪ್ರಾರ್ಥನೆ.